ರಾಷ್ಟ್ರ ಮತ್ತು ರಾಜ್ಯ ರಾಜಕಾರಣಗಳಲ್ಲಿ ಅನುಭವವನ್ನು ಹೊಂದಿದವರು, ಶಾಸಕರಾಗಿ, ಸಂಸದರಾಗಿ ಮತ್ತು ಸಚಿವರಾಗಿ ಕರ್ತವ್ಯವನ್ನು ನಿರ್ವಹಿಸಿ ಕಾಂಗ್ರೆಸ್ ಪಕ್ಷದಲ್ಲಿ ಸದ್ಯದ ಮಟ್ಟಿಗೆ ಹಿರಿಯ ನಾಯಕರು ಅಂತ ಅನಿಸ್ಕೊಂಡಂಥವರು ಶ್ರೀಯುತ ವಿನಯ್ ಕುಮಾರ್ ಸೊರಕೆ. ಕಾಪು ಕ್ಷೇತ್ರದಲ್ಲಿ ಕಳೆದ ಬಾರಿ ಅತ್ಯಂತ ಕಡಿಮೆ ಅಂತರದಲ್ಲಿ ಸೋಲನ್ನು ಒಪ್ಪಿಕೊಂಡರೂ ಕೂಡ ಈ ಬಾರಿ ಮತ್ತೆ ಅದ್ಭುತವಾದಂತಹ ಸಾಧನೆ ಮಾಡೋದಕ್ಕೆ ಹೊರಟಿದ್ದಾರೆ. ಹಾಗಿದ್ರೆ ಅವರ ನಿರೀಕ್ಷೆಗಳೇನು? ವಿನಯ್ ಕುಮಾರ್ ಸೊರಕೆ ಅವರ ಬಗ್ಗೆ ರಾಜಕೀಯದಲ್ಲಿ ಅದೆಷ್ಟು ಅನುಭವವನ್ನು ಹೊಂದಿದ್ದಾರೆ ಮತ್ತು ಜನರೊಂದಿಗೆ ಸದಾ ಬೆರೆಯುವ ವ್ಯಕ್ತಿ ಅನ್ನೋದು ಎಲ್ಲರಿಗೂ ತಿಳಿದ ವಿಚಾರ. ಹಾಗಿದ್ರೆ ಈ ಬಾರಿ ಅವರ ನಿರೀಕ್ಷೆಯನ್ನು ಅದನ್ನು ಅವರಲ್ಲೇ ಕೇಳೋಣ. ಸರ್ ನಮಸ್ತೆ ಸರ್. ಚುನಾವಣೆಗೆ ಮತ್ತೆ ಸೊರಕೆ ಅವರು ಆಕಾಡಕ್ಕೆ ಇಳಿದಿದ್ದೀರಿ. ಬಹುಶಃ ಕಳೆದ ಬಾರಿ ಒಂದಷ್ಟು ತುಂಬ ಕಡಿಮೆ ಒಂದು ಅಂತರದಲ್ಲಿ ನೀವು ಒಂದು ಸೋಲನ್ನು ಪಡಿಬೇಕಾಯಿತು. ಸರ್ ಈ ಬಾರಿ ನಿರೀಕ್ಷೆ ಹೇಗಿದೆ? ಕಳೆದ ಬಾರಿ BJPಯವರ ಸುಳ್ಳು ಅಪಪ್ರಚಾರದಿಂದಾಗಿ ಸೋಲಾಯಿತು. ಸುಳ್ಳು ಪ್ರತಿ ಸಲ ಕೂಡ ನಡೆಯುವುದಿಲ್ಲ. ಈ ಸಲ ಜನರಿಗೆ ಮನವರಿಕೆ ಆಗಿದೆ. ಕಳೆದ 5 ವರ್ಷಗಳ ಹಿಂದೆ ಮಾಡಿರುವಂಥ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಜನ ಕೂಡ ನಾವು ಸ್ವಂತ ಕಾಲಲ್ಲಿ ನಿಲ್ಲಬೇಕು ಕಾಪು ಕ್ಷೇತ್ರ ಅನ್ನುವಂಥ ರೀತಿಯಲ್ಲಿ ಇವತ್ತು ಒಂದು ರೀತಿಯ ತೀರ್ಮಾನವನ್ನು ಜನ ಮಾಡಲಿಕ್ಕಿದ್ದಾರೆ. ಸರ್, ಈಗ ಲಾಲಾಜ್ ಮೆಂಡನ್ ಅವರಿಂದ ತೆರವಾದಂಥ ಸ್ಥಾನಕ್ಕೆ, ಯಾಕಂದರೆ ಅವರಿಂದ ಟಿಕೆಟ್ ಈಗ ತಪ್ಪಿದೆ, ಗುರ್ಮೆ ಅವರು ಸಿಕ್ಕಿದೆ. ಈಗ ಹೇಗೆ ಅನ್ನಿಸ್ತದೆ ಸರ್ ಎದುರಾಳಿ ಬಗ್ಗೆ? ಲಾಲಾಜಿ ಮೆಂಡನ್ ಅವರು ನಮಗೇನು ಪರ್ಸನಲ್ ದ್ವೇಷ ಏನೇ ಇಲ್ಲ. ರಾಜಕೀಯವಾಗಿ ನಾವು ಕಳೆದ ಸಲ ಚುನಾವಣೆಯಲ್ಲಿ ಅವರು ಗೆದ್ದಾಗ ನಾನು ಅವರಿಗೆ ಹೋಗಿ ಅಭಿನಂದನೆ ಮಾಡಿದ್ದೆ. ಒಂದಷ್ಟು ವೇದಿಕೆಯಲ್ಲಿ ಹೇಳಿದ್ದೆ, ನಮ್ಮ ಸಮ್ಮಿಶ್ರ ಸರ್ಕಾರ ಇದೆ, ಏನಾದರೂ ಅಭಿವೃದ್ಧಿ ಕಾರ್ಯಕ್ರಮ ಇದ್ದರೆ ನಾನು ಕೂಡ ಅದರ ಮಟ್ಟಿಗೆ ನಿಮಗೆ ಸ್ಪಂದನೆ ಮಾಡಲಿಕ್ಕೆ ಆಗ್ತದೆ ಅನ್ನುವಂಥ ರೀತಿಯಲ್ಲಿ. ಆ ರೀತಿಯಲ್ಲಿ ಕೆಲವೊಂದು ಸಮ್ಮಿಶ್ರ ಸರ್ಕಾರ ಇರುವಾಗ ನಾವು ಕೂಡ ಅಭಿವೃದ್ಧಿಗೆ ಒತ್ತು ಕೊಡುವಂಥ ಕೆಲಸ. ನಮಗೆ ಆಫ್ಟರ್ ಆಲ್ ಜನರಿಗೆ ಮೂಲಭೂತವಾದಂಥ ಸೌಲಭ್ಯಗಳು ಸಿಗಬೇಕು, ಅದೇ ರೀತಿಯಲ್ಲಿ ಊರಿನ ಅಭಿವೃದ್ಧಿ ಆಗಬೇಕು, ಅದೇ ರೀತಿಯಲ್ಲಿ ಜನರಿಗೆ ಸಿಗುವಂಥ ಸವಲತ್ತುಗಳ ಬಗ್ಗೆ, ಅದು ಕೂಡ ಬಡ ಜನರಿಗೆ ಸಿಗುವಂಥ ಸವಲತ್ತುಗಳ ಬಗ್ಗೆ ಕೂಡ ಹೆಚ್ಚಿನ ರೀತಿ ಒತ್ತು ಕೊಡಬೇಕು ಅನ್ನುವಂಥ ರೀತಿ ಕಾರ್ಯಕ್ರಮದ ಬಗ್ಗೆ ಇರುವಂಥ ವಿಚಾರ ಬಿಟ್ಟರೆ, ಅಭಿಪ್ರಾಯ ಭಿನ್ನತೆ ಇರೋದು ಬಿಟ್ಟರೆ ಬೇರೆ ಯಾವುದೂ ಕೂಡ ಇಲ್ಲ. ಪರ್ಸನಲ್ ದ್ವೇಷ ಏನೂ ಇಲ್ಲಿ ಕೂಡ ಇಲ್ಲ. ಈಗ ಅವರನ್ನು 3 ಬಾರಿ ಶಾಸಕರಾಗಿದ್ದರು. ಸಾಕಷ್ಟು ಕಡೆಗಳಲ್ಲಿ ಅವರು ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ಈಗ ಎಲ್ಲ ಜನಸ್ಪಂದನ ಮಾಡುವಂಥ ಕಾರ್ಯಕ್ರಮದಲ್ಲಿ ಗ್ರಾಸ್ ರೂಟ್ ಲೆವೆಲಲ್ಲಿ ಇದ್ದಂಥವರು ಲಾಲಾಜಿ ಮೆಂಡನ್ರವರು. ಈಗ ಇದ್ರ ಮಧ್ಯೆ ಇದುವರೆಗೆ ನಮ್ಮ ಕರಾವಳಿಯಲ್ಲಿ ಫೈಟ್ ಅಂದರೆ ಕಾಂಗ್ರೆಸ್ ಮತ್ತು BJP ಮಧ್ಯೆ, ಯಾಕಂದರೆ ಪ್ರಬಲ ಪಕ್ಷಗಳಿರುವಂಥದ್ದೇ ಅದು. ಅಧಿಕಾರವನ್ನು ನಡೆಸಿದಂಥ ಪಕ್ಷಗಳಲ್ಲಿ ಕಾಂಗ್ರೆಸ್ ಮತ್ತು BJP. SDBI ಕಾಪುವಲ್ಲಿ ತನ್ನ ಸ್ಥಾನವನ್ನು ಭದ್ರಪಡಿಸಿಕೊಳ್ತಾ ಇದೆ ಅನ್ನೋಂಥ ಮಾತಿದೆ, ಏನು ಹೇಳ್ತೀರಿ ಸರ್? ಅದೇ ನೋಡಬೇಕು. ಈಗ ಇನ್ನೂ ಏನು ಫೈನಲ್ ಆಗಲಿಲ್ಲಲ್ಲ, ಅದೇ ಅವ್ರು ಏನು ತೀರ್ಮಾನ ತಗೊಳ್ತಾರೆ ನನಗೆ ಗೊತ್ತಿಲ್ಲ. ಅದೇ ಪಂಚಾಯತ್ನಲ್ಲಿ ಕೆಲವು ಕಡೆಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ, ಮುಂದಕ್ಕೆ ನೋಡೋಣ. ಈಗ ಹೌದು, ಓಕೆ. ಇದುವರೆಗೂ ಸಾಕಷ್ಟು ಅನುಭವವನ್ನು ಹೊಂದಿದ್ದೀರಿ ಸರ್. ಬೇರೆ ಬೇರೆ ರಾಜಕಾರಣ ಇರ್ಬೋದು, ರಾಷ್ಟ್ರ ರಾಜಕಾರಣ ಇರ್ಬೋದು, ಸಂಸದರಾಗಿರ್ಬೋದು, ಶಾಸಕರಾಗಿರ್ಬೋದು. ಈ ಬಾರಿ ವಿನಯ್ ಕುಮಾರ್ ಅವರು ಯಾವ ರೀತಿಯ ಗೆಲುವಿಗಾಗಿ ಯಾವ ರೀತಿಯ ಹೋರಾಟವನ್ನು ಇಟ್ಟಿದ್ದೀರಿ ಅಂತ? ನಮ್ಮ ಹೋರಾಟ ಏನಿಲ್ಲ, ಜನರ ಬಳಿ ಹೋಗಿ ಅವರ ಆಶೀರ್ವಾದ ಪಡೆಯುವಂಥ ಪ್ರಯತ್ನ ಮಾಡ್ತೇವೆ. ದೇವರ ಅನುಗ್ರಹ ಜೊತೆಯಲ್ಲಿ, ಜನರ ಆಶೀರ್ವಾದ ಜೊತೆಯಲ್ಲಿ ನಮ್ಮ ಪ್ರಯತ್ನ ಅಷ್ಟೇ. ಸರ್, ಈ ಬಾರಿ ಒಂದು ಯಾವ ರೀತಿಯಾದಂಥ ಹೋರಾಟದ ಮೂಲಕ ನೀವು ಮುಂದುವರಿತಾ ಇದ್ದೀರಿ? ಈಗ ಒಂದು ಕಾಪು ಕ್ಷೇತ್ರ ಇರ್ಬೋದು ಅಥವಾ ನಮ್ಮ ಉಡುಪಿಯ ಉಳಿದ 5 ಕ್ಷೇತ್ರಗಳನ್ನು ಗಮನಿಸಿದರೆ ಕಳೆದ ಬಾರಿ BJP ಅದು ಸ್ವೀಪ್ ಸಾಧನೆಯನ್ನು ಮಾಡಿತ್ತು. ಈ ಬಾರಿ 4 ಜನರಿಗೆ ಹೊಸ ಮುಖಗಳಿಗೆ ಮನ್ನಣೆಯನ್ನು ಕೊಟ್ಟಿದ್ದಾರೆ BJPಯವರು. ಇದು ಕಾಂಗ್ರೆಸ್ಗೆ ಲಾಭ ಆಗುತ್ತೆ ಅನ್ನಿಸ್ತದ? ಅದೇ ನೋಡಬೇಕದು ಯಾವ ರೀತಿ ಅಂತೇಳಿ. ಈಗ ಮೊನ್ನೆವರೆಗೆ ಶಾಸಕರಾಗಿ ಕೆಲಸ ಮಾಡಿದಂಥವರು, ಅಭಿವೃದ್ಧಿ ಕಾರ್ಯಕ್ರಮ ಎಲ್ಲವನ್ನೂ ಕೂಡ ಮಾಡಿದಂಥವರು, ಸಡನ್ನಾಗಿ ಅವರಿಗೆ ಅವಕಾಶ ಇಲ್ಲ ಸ್ಪರ್ಧೆ ಮಾಡಲಿಕ್ಕೆ. ಹೊಸ ಮುಖಗಳು ಅನ್ನುವಂಥ ರೀತಿಯ ಪ್ರಯೋಗವನ್ನು ಇವತ್ತು BJPಯವರು ಮಾಡಿದ್ದಾರೆ. ಅದು ಇವತ್ತು ಈ ಚುನಾವಣೆಯಲ್ಲಿ ಎಷ್ಟು ಪರಿಣಾಮಕಾರಿ ಅನ್ನೋದನ್ನು ನೋಡಬೇಕು ಅಷ್ಟೇ. ಈಗ ಮುಂದಿನ ದಿನಗಳಲ್ಲಿ ಸರ್, ರಾಷ್ಟ್ರಮಟ್ಟದ ಯಾವ ನಾಯಕರು ನಿಮ್ಮ ಜೊತೆಗೆ ಬರ್ತಾರೆ ಪ್ರಚಾರಕ್ಕಾಗಿ, ಮತ್ತು ಯಾವ ರೀತಿಯ ಕಾರ್ಯಕ್ರಮಗಳಿಗೆ ಕಾರ್ಯಸೂಚಿ ಇದೆ ಸರ್? ಬರ್ಬೋದು, ಇನ್ನೂ ಕೂಡ ಕಾರ್ಯಕ್ರಮ ನಿಗದಿ ಆಗಬೇಕಷ್ಟೇ ರಾಷ್ಟ್ರೀಯ ನಾಯಕರುಗಳದ್ದು. ಇವತ್ತು ಬೇರೆ ಬೇರೆ ನಾಯಕರುಗಳು ಇಲ್ಲಿ ಬರ್ಬೋದು. ನಾಡ್ದು 26ನೇ ತಾರೀಕಿಗೆ ಸಿದ್ದರಾಮಯ್ಯನವರ ಕಾರ್ಯಕ್ರಮ ಇಲ್ಲಿ ಜೋಡಣೆ ಆಗಿದೆ.
ನಂತರ ಬೇರೆ ಬೇರೆ ರಾಷ್ಟ್ರಮಟ್ಟದ ನಾಯಕರು ಕೂಡ ಬರ್ಬೋದು. ಸರ್, ಈಗ ನಿಮಗೆ ಕಾಪು ಕ್ಷೇತ್ರದ ಬಗ್ಗೆ ಅನಿಸೋದಾದರೆ ಅಲ್ಲಿ ಯಾವ ಮೂಲಭೂತ ಸೌಲಭ್ಯಗಳಲ್ಲಿ ತೊಂದರೆ ಆಗಿದೆ, ಅದಕ್ಕೆ ಯಾವುದಕ್ಕೆ ನೀವು ಹೆಚ್ಚು ಒತ್ತು ಕೊಡ್ತೀರಿ? ಕಾಪು ನಮಗೆ ಸ್ವಂತ ನೆಲೆ ಇರಲಿಲ್ಲ. ಒಂದು ಉಡುಪಿಗೆ ಹೋಗಬೇಕಾಗಿತ್ತು, ಮೂಲ್ಕಿಗೆ ಹೋಗಬೇಕಾಗಿತ್ತು, ಅಥವಾ ಆ ಕಡೆಯವರು ಬ್ರಹ್ಮಾವರಕ್ಕೆ ಹೋಗಬೇಕಾಗಿತ್ತು. ಇವತ್ತು ನಾವು ತಾಲೂಕು ರಚನೆ ಮಾಡಿದ್ದೇವೆ. ತಾಲೂಕು ರಚನೆ ಮಾಡಿ ಹೆಚ್ಚಿನ ಅಂಶ ಯಾವ ವರದಿಯಲ್ಲಿ ಇಲ್ಲ. ನಂತರ ಇವತ್ತು ಯಾರು ಕೂಡ ನಿರೀಕ್ಷೆನೂ ಮಾಡದಂಥ ರೀತಿಯಲ್ಲಿ ನಾವು ತಾಲೂಕು ರಚನೆ ಮಾಡಿದ್ದೇವೆ. ಅದೇ ರೀತಿಯಾಗಿ ನಮ್ಮ ಇಡೀ ಕ್ಷೇತ್ರದಲ್ಲಿ ಒಂದು ಪಟ್ಟಣ ಪಂಚಾಯತ್ ಪುರಸಭೆ ಇರಲಿಲ್ಲ. ತೆರಿಗೆ ಕಲೆಕ್ಟ್ ಆಗ್ತಾಯಿತ್ತು. ಪಟ್ಟಣ ಪಂಚಾಯತ್ ಇದು ಪಟ್ಟಣ ಪ್ರದೇಶದ್ದೇ, ನಗರ ಪ್ರದೇಶದ್ದು ತೆರಿಗೆ ಕಲೆಕ್ಷನ್ ಆಗ್ತಾಯಿತ್ತು. ಇವತ್ತು ಅಲ್ಲಿ ಮೂಲಭೂತವಾದಂಥ ಸೌಲಭ್ಯಗಳನ್ನು ಕೊಡಬೇಕಾಗಿದ್ರೆ ಅದಕ್ಕೆ ಆ ರೀತಿ ಪುರಸಭೆ ನಗರಸಭೆ ನಗರ ರೀತಿಯಲ್ಲಿ ಆದರೆ ತಾನೇ ಇವತ್ತು ಅದಕ್ಕೆ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಜನಸಂಖ್ಯೆ ಇತ್ತು, 1,500,000ಕ್ಕಿಂತ ಮಿಕ್ಕಿ ಜನಸಂಖ್ಯೆ ಇದ್ದರೆ ಅದು ಪಟ್ಟಣ ಪ್ರದೇಶ ಅಂತ ಲೆಕ್ಕ. ಇಲ್ಲಿ 2,500,000ಕ್ಕಿಂತ ಮಿಕ್ಕಿದೆ. ಹಾಗಾಗಿ ನಾವು ಕಾಪುವನ್ನು ಪುರಸಭೆ ಆಗಿ ಪರಿವರ್ತನೆ ಮಾಡಿದ್ದೇವೆ. 3 ಗ್ರಾಮಗಳನ್ನು ಒಟ್ಟು ಸೇರಿಸಿ ಏಕಾಏಕಿಯಾಗಿ ಪಟ್ಟಣ ಪಂಚಾಯತ್ ಅಲ್ಲ, ಏಕಾಏಕಿಯಾಗಿ ಪುರಸಭೆಯೇ ಮಾಡಿದ್ದೇವೆ ನಾವು. ಆ ಪುರಸಭೆ ಮಾಡಿದ ನಂತರ ಈಗ 1 ವರ್ಷದಲ್ಲಿ ಸಾಧಾರಣ 150 ಕೋಟಿ ರೂಪಾಯಿ ಅನುದಾನ ಬಂತು. ಅದು ಕುಡಿಯೋ ನೀರು ಇರ್ಬೋದು, ಒಳಚರಂಡಿ ವ್ಯವಸ್ಥೆ ಇರ್ಬೋದು, ಕಸ ವಿಲೇವಾರಿ ಬಗ್ಗೆ ಇರ್ಬೋದು, ಅಥವಾ ಇವತ್ತು ಒಂದು ಉತ್ತಮ ಕಚೇರಿ ಇರ್ಬೋದು, ಕೆರೆಗಳ ಅಭಿವೃದ್ಧಿ ಇರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಓಣಿಯಲ್ಲಿ ಇವತ್ತು ಕಾಂಕ್ರೀಟ್ ರಸ್ತೆ ನಿರ್ಮಾಣ ಮಾಡುವಂಥ ಕೆಲಸ ಕಾರ್ಯ, ಎಲ್ಲ ರಸ್ತೆಗಳನ್ನು ಕೂಡ ಡಬಲ್ ರಸ್ತೆಯಾಗಿ ಪರಿವರ್ತನೆ ಮಾಡುವಂಥದ್ದು, ಸೇತುವೆಗಳ ನಿರ್ಮಾಣ, ಬೇರೆ ಬೇರೆ ರೀತಿಯಲ್ಲಿ ಅಭಿವೃದ್ಧಿಪಡಿಸುವಂಥ ಕೆಲಸ ಕಾರ್ಯವನ್ನು ಮಾಡಿದ್ದೇವೆ. ಒಂದು ಕಡೆಯಲ್ಲಿ UPCL, ಒಂದು ಕಡೆಯಲ್ಲಿ ಸುಜಲಾನು, ಮತ್ತೊಂದು ಕಡೆಯಲ್ಲಿ ಕ್ರೂಡ್ ಆಯಿಲ್. ಇಲ್ಲಿ ಎಕ್ವಿಷನ್ ಆಗಿ ಜನ ಪಲ್ಲಟ ಆದಂಥ ಸಮಯದಲ್ಲಿ ಒಂದು ರೀತಿ ಜೀವತ್ವವೇ ಇಲ್ಲದಂಥ ರೀತಿಯಲ್ಲಿ ಇತ್ತು. ಅದಕ್ಕೊಂದು ಜೀವತ್ವ ಕೊಡಬೇಕು ಅನ್ನೋಂಥ ರೀತಿಯಲ್ಲಿ ಇವತ್ತು ಎಲ್ಲ ರೀತಿಯಲ್ಲಿ ಕೂಡ ಸಂಪರ್ಕ ರಸ್ತೆಗಳು, ಶೈಕ್ಷಣಿಕ ಸಂಸ್ಥೆಗಳು, ಅದೇ ರೀತಿಯಾಗಿ ಎಲ್ಲ ರೀತಿಯ ಅಭಿವೃದ್ಧಿಗೆ ಪೂರಕ ಆಗುವಂಥ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಜೋಡಣೆ ಮಾಡುವಂಥ ಪ್ರಯತ್ನವನ್ನು ಇವತ್ತು ನಡೆಸಿದ್ದೇವೆ. ಇನ್ನೂ ಕೂಡ ಹೆಚ್ಚಿನ ಅಂಶ ಭಾಳಷ್ಟು ಅಪಘಾತಗಳಾಗ್ತದೆ, ಭಾಳಷ್ಟು ಮರಣಗಳಾಗ್ತದೆ. ನಾವು ಈ ಉಡುಪಿಗೆ ಬರಬೇಕು. ನಮ್ಮ ಕಾಪುನಲ್ಲಿ ಅಥವಾ ಪಡುಬಿದ್ರೆಯಲ್ಲಿ ಇವತ್ತು ಅಂಥ ವ್ಯವಸ್ಥೆಗಳು ಸ್ವಲ್ಪ ಕಡಿಮೆ ಇದೆ. ಇವತ್ತು ತಾಲೂಕು ಕೇಂದ್ರ ಸ್ಥಳ ಆದ ನಂತರ ಕಾಪು 100 ಬೆಡ್ ಆಸ್ಪತ್ರೆ ಆಗಲೇಬೇಕು, ಮ್ಯಾಂಡೇಟ್ ಅದು. ಆ ರೀತಿಯಲ್ಲಿ ಆಸ್ಪತ್ರೆ ನಿರ್ಮಾಣ ಮಾಡಬೇಕು. ಎಲ್ಲ ಕಚೇರಿಗಳ ಒಂದು ಕಾಂಪ್ಲೆಕ್ಸ್ ಮಾಡುವಂಥ ರೀತಿಯಲ್ಲಿ ಮಾಡಿದ್ದೇವೆ. ಮಿನಿ ವಿಧಾನಸೌಧ ಇವತ್ತು ನಾನೇ ಇರುವಂಥ ಸಮಯದಲ್ಲಿ ಪ್ರಪೋಸಲ್ ಕೊಟ್ಟಿರುವಂಥದ್ದು, ಫಸ್ಟ್ ಪ್ರಪೋಸಲೇ ಕಾಪಿದು ಕೊಟ್ಟಿರುವಂಥದ್ದು. ಆ ಸಮಯದಲ್ಲಿ ಇವತ್ತು ದೇಶಪಾಂಡೆ ಅವರು ಕಂದಾಯ ಸಚಿವರಾಗಿರುವಾಗ ಸಮ್ಮಿಶ್ರ ಸರ್ಕಾರದಲ್ಲಿ ಅದನ್ನು ಮಂಜೂರಾತಿ ಮಾಡಿಸುವಂಥ ಕೆಲಸ ಕಾರ್ಯ ಮಾಡಿದೆ. ಇವತ್ತು ಮಿನಿ ವಿಧಾನಸೌಧ ಆಗಿದೆ, ಪುರಸಭೆ ಕಟ್ಟಡ ಆಗಿದೆ. ಅಲ್ಲಿ ಇವತ್ತು ಬಂಗ್ಲೆಗುಡ್ಡೆಯಲ್ಲಿ ಒಂದು ಸರ್ಕಾರಿ ಕಾಂಪ್ಲೆಕ್ಸ್ ಮಾಡಬೇಕು ಅಂತೇಳಿ ತಾಲೂಕ್ ಪಂಚಾಯತ್ ಕಚೇರಿ ಆಗಬೇಕಾಗಿದೆ, ರಿಜಿಸ್ಟ್ರೇಷನ್ ಸೆಂಟರ್ ಆಗಬೇಕಾಗಿದೆ. ಅದೇ ರೀತಿಯಲ್ಲಿ ಇವತ್ತು UO ಆಫೀಸ್ ಆಗಬೇಕು. ಬೇರೆ ಬೇರೆ ರೀತಿಯಲ್ಲಿ ಎಲ್ಲ ರೀತಿಯ ಇವತ್ತು ತಾಲೂಕಿಗೆ ಸಂಬಂಧಪಟ್ಟಂಥ ಎಲ್ಲ ವ್ಯವಸ್ಥೆಗಳು ಬರಬೇಕು. ಅಲ್ಲೇ ಹತ್ತಿರ 1 ಎಕರೆ ಜಾಗ ಇದೆ, ಅಲ್ಲಿ ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡಿ ಅಲ್ಲಿಂದ ನಿರಂತರವಾಗಿ ಎಲ್ಲ ಗ್ರಾಮಗಳಿಗೆ ಕೂಡ ಸಂಪರ್ಕ ಕೊಡುವಂಥ ವ್ಯವಸ್ಥೆ ಆಗಬೇಕು ಅನ್ನುವಂಥ ಈ ರೀತಿ ಇದೆ. ನಮ್ಮ ಯುವಕರು ಭಾಳಷ್ಟು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಅವರಿಗೆ ಕ್ರೀಡಾಂಗಣ ಬೇರೆ ಬೇರೆ ರೀತಿಯಲ್ಲಿ ರೂಪಿತ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಕೈಗಾರಿಕೆಗಳು, ಹೆಚ್ಚಿನ ಅಂಶ ಸಣ್ಣ ಕೈಗಾರಿಕೆಗಳು, ಉದ್ಯೋಗ ಸೃಷ್ಟಿ ಮಾಡುವಂಥ ಕೈಗಾರಿಕೆಗಳು ಬೇಕು. ಇವತ್ತು ನಂದಿಕೂರಲ್ಲೇ ಆಗಿದೆ, ನಂತರ ಬೆಳಪಿನಲ್ಲಿ ಮಾಡಿದ್ದೇವೆ. ಈಗ ಸಾಕಷ್ಟು ದೊಡ್ಡ ಸಣ್ಣ ಸಣ್ಣ ಉದ್ದಿಮೆಗಳು ಇವತ್ತು ಬೆಳವಣಿಗೆ ಆಗ್ತಾಯಿದೆ. ಆ ಪ್ರದೇಶದಲ್ಲಿ ಕೂಡ ಸಾಕಷ್ಟು ಕೈಗಾರಿಕೆಗಳನ್ನು ವೃದ್ಧಿ ಮಾಡಬೇಕು. ಆಸ್ಪತ್ರೆಗಳನ್ನು ಮೇಲ್ದರ್ಜೆಗೆ ಏರಿಸುವಂಥ ಕೆಲಸ ಕಾರ್ಯ ಮಾಡಬೇಕು. ಅಲ್ಲಿ ಕೂಡ ಒಂದು ನಾಡ ಕಚೇರಿ ಆಗಬೇಕು, ಸೆಂಟರ್ ಆಗಬೇಕು ಅನ್ನುವಂಥ ರೀತಿಯ ಒಂದು ಬೇಡಿಕೆ ಇಟ್ಟಿತ್ತು. ಅದು ಹಾಗೇ ಉಳಿದಿದೆ. ಅಲ್ಲಿಯ ಎಲ್ಲ ಗ್ರಾಮಗಳನ್ನು ಕೂಡ ಇವತ್ತು ಉಡುಪಿ ತಾಲೂಕಿಗೆ ಸೇರ್ಪಡೆ ಮಾಡಿದ್ದೇವೆ. ಉಡುಪಿ ತಾಲೂಕಿನಲ್ಲಿ ಹೆಚ್ಚಿಗೆ ಗ್ರಾಮ ಇರುವಂಥದ್ದು ಈಗ ಕಾಪು ಕ್ಷೇತ್ರದ್ದೇ ಇರುವಂಥದ್ದು. ಉಡುಪಿ ತಾಲೂಕಲ್ಲಿ ಕೂಡ ಕಾಪು ಕ್ಷೇತ್ರದ್ದೇ ಉಡುಪಿ ತಾಲೂಕಲ್ಲಿ ಡಾಮಿನೇಟೆಡ್ ಬೈ ವಿಲೇಜಸ್ ಇವತ್ತು ಕಾಪು ಕ್ಷೇತ್ರದ್ದೇ. ಈ ರೀತಿಯಲ್ಲಿ ಸರ್ವತೋಮುಖವಾದಂಥ ಏಳಿಗೆ. ಕುಡಿಯುವ ನೀರಿಗೆ ನಾನು 2 ಯೋಜನೆಗಳನ್ನು ಮಾಡಿದ್ದೆ. ಒಂದು ಇವತ್ತು ಮಣಿಪುರದ ನೀರೆತ್ತಿ ಇವತ್ತು ಕಾಪುಗೆ ನೀರು ಹೋಗುವಂಥ ಸಮಯದಲ್ಲಿ ಆ ಎನ್ರೂಟ್ ವಿಲೇಜಸ್ಸಿಗೆ ಎಲ್ಲ ನೀರು ಕೊಡಬೇಕು, ಕಟ್ಪಾಡಿ ಕೊಡಬೇಕು, ಇನ್ನಂಜೆ ಕೊಡಬೇಕು, ಕುರ್ಕಾಲಿ ಕೊಡಬೇಕು, ಕೋಟೆ ಕೊಡಬೇಕು ಅಂತ ಮಾಡಿದೆ. ಅದರಿಂದ ಉಚ್ಚಿಲದವರೆಗೆ ಕೂಡ ನೀರು ಕೊಡಲಿಕ್ಕೆ ಅವಕಾಶ ಇದೆ, ಅಷ್ಟು ನೀರಿದೆ ಅದರಲ್ಲಿ. ನಂತರ ಆ ಭಾಗದಲ್ಲಿ ಶಾಂಭವಿ ನದಿಯ ನೀರನ್ನು ಉಪಯೋಗ ಮಾಡಿಕೊಂಡು 10 ಗ್ರಾಮಕ್ಕೆ ನೀರು ಕೊಡಬೇಕು ಅಂತೇಳಿ
ಬಹುಗ್ರಾಮ ಕುಡಿಯುವ ಯೋಜನೆಯಲ್ಲಿ ಜೋಡಣೆ ಮಾಡಿತ್ತು. ಅದು ಟೆಂಡರ್ಗೆ ಬಂದಿತ್ತು. ಇವತ್ತು ನಂತರ ಅದು ನಿಂತು ಹೋಗಿದೆ. ಅದೇ ರೀತಿಯಲ್ಲಿ ಈ ಭಾಗದಲ್ಲಿ ನಾವೀಗ ಇಲ್ಲಿಂದ ವಾರಾಯಿಂದ ನೀರು ತರ್ತಾಯಿದ್ವಿ ಉಡುಪಿಗೆ. ಅಂಥ ಸಮಯದಲ್ಲಿ ಇವತ್ತು ಕುಕ್ಕೆಹಳ್ಳಿಗೆ ನೀರು ಕೊಡಬೇಕು ಅನ್ನುವಂಥ ರೀತಿಯಲ್ಲಿ ಹಿಂದೆನೇ ಆಗಿತ್ತು ಯೋಜನೆ. ಅದು ಕೂಡ ಈಗ ಕುಡಿಯುವ ನೀರಿನ ಯೋಜನೆ ಬರ್ತದೆ. ಮತ್ತು ಉಳಿದಿರುವಂಥ ಗ್ರಾಮಕ್ಕೆ ನಾವು ಈ ಬಜೆ ಯೋಜನೆಯನ್ನು ಉಪಯೋಗ ಮಾಡಿಕೊಂಡು ಈ ಭಾಗದ ಪ್ರದೇಶಕ್ಕೆಲ್ಲ ಕುಡಿಯುವ ನೀರು ಕೊಡಬೇಕು ಅನ್ನುವಂಥ ರೀತಿಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಕಸ ವಿಲೇವಾರಿ ಬಗ್ಗೆ ದೊಡ್ಡ ಸಮಸ್ಯೆ ಇದೆ. ಹೆಚ್ಚಿನ ಅಂಶ ಎಲ್ಲೂ ಕೂಡ ಒಂದು ಸರಿಯಾದ ರೀತಿ ವ್ಯವಸ್ಥೆ ಇಲ್ಲ. ಲ್ಯಾಂಡ್ ಫಿಲ್ಲಿಂಗ್ ಮಾಡ್ತಾಯಿದ್ರು ಹಿಂದೆ, ಈಗ ಜಾಗ ಇಲ್ಲ. ಅದಕ್ಕೋಸ್ಕರ 10 ಎಕರೆ ಜಾಗ ತಗೊಂಡು ನಾನೇ ಚೆಕ್ ಕೈಯಲ್ಲಿ ತಂದು ಕೊಟ್ಟಿರುವಂಥದ್ದು 5 ಕೋಟಿ ರೂಪಾಯಿ ಅನುದಾನವನ್ನು ತಂದು ಕೊಟ್ಟಿದ್ದೆ ನಾನು ನಗರಾಭಿವೃದ್ಧಿ ಸಚಿವನಾಗಿರುವಂಥ ಸಮಯದಲ್ಲಿ. ಅದನ್ನು ಈಗ ಅನುಷ್ಠಾನ ಆಗಿದೆ. ಅದಕ್ಕೆಲ್ಲ ಕೋರ್ಟಿಗೆ ಹೋಗಿ ಎಲ್ಲ ಸ್ಟೇ ತಂದರು. ಇವತ್ತು ಆಗಲಿ ಕುಡ್ದು ಅಂತೇಳಿ ಎಲ್ಲ ಗ್ರಾಮದ ಕಸವನ್ನು ಕೂಡ ವಿಲೇವಾರಿ ಮಾಡುವಂಥ ಶಕ್ತಿ ಆ ಘಟಕಕ್ಕೆ ಇದೆ. ಆ ರೀತಿಯಲ್ಲಿ ಕಸವನ್ನು ಗೊಬ್ಬರ ಮಾಡುವಂಥ ಘಟಕ, ಆ ರೀತಿ ಪರ್ಮನೆಂಟ್ ಸೊಲ್ಯೂಷನ್ನು ಹುಡುಕುವಂಥ ರೀತಿಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ನಾವು. ಕೊಳಚೆ ನೀರಿಗೆ 3 ಕೋಟಿ ರೂಪಾಯಿ ಅನುದಾನ ನಾನು ಕೊಟ್ಟಿದ್ದೆ. 3 ಕೋಟಿ ಅನುದಾನ ಕೊಟ್ಟಿದ್ದರೆ ಅದರಲ್ಲಿ 90 ಲಕ್ಷ ರೂಪಾಯಿಯ ಪೈಪ್ಲೈನ್ ಮಣ್ಣಿನಡಿಯಲ್ಲಿ ಹಾಕಿ ಆಗಿದೆ. ಜಾಗ ಕೊಡದೆ, ಕೊಳಚೆ ನೀರು ಶುದ್ಧೀಕರಣಕ್ಕೆ ಜಾಗ ಕೊಡದೆ ಹಣ ವಾಪಸ್ ಹೋಯಿತು. ಇಡೀ ಕಾಪು ಪುರಸಭೆಗೆ ಕೊಳಚೆ ನೀರು ನಿರ್ಮಾಣಕ್ಕೆ ಕ್ರಿಯಾ ಯೋಜನೆ ಮಾಡಿದ್ದೇನೆ. ಅದೇ ರೀತಿಯಲ್ಲಿ ಮೀನು ಮಾರುಕಟ್ಟೆ, ಕಟ್ಪಾಡಿಯಲ್ಲಿ ಮೀನು ಮಾರುಕಟ್ಟೆ ಮಾಡಿದ್ದೇವೆ, ಶಿರ್ವದಲ್ಲಿ ಮಾಡಿದ್ದೇವೆ, ಮುದ್ರಂಗಲ್ಲಿ ಮಾಡಿದ್ದೇವೆ. ಅದೇ ರೀತಿಯಲ್ಲಿ ನಾವು ಪಡುಬಿದ್ರೆಯಲ್ಲಿ ಮಾಡಿದ್ದೇವೆ. ಇಲ್ಲಿ ಕೂಡ ಇವತ್ತು ಕಾಪಿನಲ್ಲಿ 1,40,00,000 ರೂಪಾಯಿ ಅನುದಾನ ಇಟ್ಟಿದ್ದೆ ನಾನು ಇವತ್ತು ನಗರೋತ್ಥಾನದಲ್ಲಿ. ಅದನ್ನು ಶಾಸಕರು ಬಂದವರು ಡಿವೈಡ್ ಮಾಡಿ 5 ಲಕ್ಷ ಮಾಡಿ ಬೇರೆ ಬೇರೆ ಕಾಮಗಾರಿಗಳಿಗೆ ಒದಗಿಸಿದ್ದಾರೆ. ಈ ರೀತಿಯಲ್ಲಿ ಎಲ್ಲವನ್ನು ಕೂಡ ಶಾಶ್ವತವಾದಂಥ ಪರಿಹಾರವನ್ನು ಹುಡುಕುವಂಥ ರೀತಿಯಲ್ಲಿ ನಮ್ಮ ಕಡಲ ತೀರದಲ್ಲಿ ಇವತ್ತು ಹೆಜ್ಮಾಡಿ ಬಂದರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಪ್ರಥಮ ಬಜೆಟ್ನಲ್ಲೇ ಘೋಷಣೆ ಮಾಡಿದರು. ನಂತರ ಎನ್ವೈರ್ಮೆಂಟ್ ರಿಪೋರ್ಟ್ ಆಗಿ ಇವತ್ತು ಕೇಂದ್ರ ಸರ್ಕಾರ, ಆವಾಗ UPA ಸರ್ಕಾರ ಇತ್ತು, 70% ಕೇಂದ್ರ ಸರ್ಕಾರ ಕೊಡ್ತಿತ್ತು, 30% ರಾಜ್ಯ ಸರ್ಕಾರ ಕೊಡ್ತಾಯಿತ್ತು. ಆ ಸಂದರ್ಭದಲ್ಲಿ ಇವತ್ತು ನಾವು ಪ್ರಪೋಸಲ್ ಕಳಿಸಿದರೆ ಆವಾಗ ಸರ್ಕಾರ ಬದಲಾವಣೆ ಆಯಿತು, ಮೋದಿಯವರ ಸರ್ಕಾರ ಬಂತು. ಅಂಥ ಸಮಯದಲ್ಲಿ ಅದನ್ನು ರಿಜೆಕ್ಟ್ ಮಾಡಿ ವಾಪಸ್ ಕಳಿಸಿದರು. ಪುನಃ 50% ನಾವು ಕೊಡ್ತೇವೆ, 50% ಸೆಂಟ್ರಲ್ ಗೌರ್ಮೆಂಟ್ ಅಂತೇಳಿ ಮಾಡಿಕೊಂಡು ಪುನಃ ಪ್ರಪೋಸಲ್ ಕಳಿಸಿ ಮಂಜೂರಾತಿಯಾಗಿ ಬಂತು. ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಆಗಿರುವಾಗಲೇ ಮಂಜೂರಾತಿಯಾಗಿ ಬಂದಿದೆ. ಆದರೆ ಇವತ್ತು ಸಮ್ಮಿಶ್ರ ಸರ್ಕಾರ ಇರುವಾಗ ಶಿಲಾನ್ಯಾಸ ಆಗಬೇಕಾಗಿತ್ತು. ಅವ್ರ ಸರ್ಕಾರ ಹೋಯಿತು. ಮತ್ತು ಯಡಿಯೂರಪ್ಪನವರು ಶಿಲಾನ್ಯಾಸ ಮಾಡಿದರು. ದೊಡ್ಡ ಯೋಜನೆ ಆರ್ಥಿಕ ಕೋಸ್ಟಲ್ ಏರಿಯಾದಲ್ಲಿ ಕೂಡ ನಿರಂತರವಾಗಿ ಇವತ್ತು ನಾವು ರಸ್ತೆಗಳನ್ನು ಪ್ಯಾರಲಲ್ ರಸ್ತೆ ನಿರ್ಮಾಣ ಮಾಡಬೇಕು ಅನ್ನುವಂಥ ರೀತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಪ್ರವಾಸೋದ್ಯಮಕ್ಕೆ ಸಾಕಷ್ಟು ರೀತಿಯ ವಿಪುಲವಾದಂಥ ಅವಕಾಶ ಇದೆ. ಅದನ್ನು ಕೂಡ ಬಳಕೆ ಮಾಡಿಕೊಂಡು ಉದ್ಯೋಗ ಸೃಷ್ಟಿ ಮಾಡುವಂಥ ದೃಷ್ಟಿಯಲ್ಲಿ ಕೂಡ ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಅನ್ನೋಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಈ ರೀತಿಯಲ್ಲಿ ಸರ್ವತೋಮುಖವಾಗಿ ಕಾಪು ಕ್ಷೇತ್ರದ ಅಭಿವೃದ್ಧಿಗೆ ಹೊಂದಿಕೊಂಡು ಇವತ್ತು ಮೂಲಭೂತವಾದಂಥ ಸೌಲಭ್ಯಗಳಿಗೆ ಹೆಚ್ಚು ರೀತಿ ಒತ್ತು ಕೊಟ್ಟು ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಸಾಕಷ್ಟು ಜನರು ಇವತ್ತು ಪಂಚಾಯತ್ಗಳಿಗೆ ಅರ್ಜಿ ಕೊಟ್ಟಿದ್ದಾರೆ, 5 ಸೆಂಟ್ ಜಾಗ ಕೊಡಬೇಕು, ಮನೆ ಕೊಡಬೇಕು ಅಂತೇಳಿ. ಇನ್ನೂ ಕೂಡ ನಾವು ಏನು ರಿಸರ್ವೇಷನ್ ಮಾಡಿ ಇಟ್ಟಿತ್ತು ಆ ಜಾಗವನ್ನು ಕೂಡ ಇವತ್ತು ಬೇರೆ ಇದಕ್ಕೆ ಉಪಯೋಗ ಮಾಡಿಕೊಂಡು ಇವತ್ತು 5 ವರ್ಷದಲ್ಲಿ ಒಂದೇ ಒಂದು ಸೈಟ್ ಕೊಡಲಿಕ್ಕೆ ಅವಕಾಶ ಆಗಲಿಲ್ಲ. ಅದೇ ರೀತಿಯಲ್ಲಿ ಇವತ್ತು ಬಡವರಿಗೆ ಸಿಗುವಂಥ ಸವಲತ್ತುಗಳಿಗೆ ಕೂಡ ವಂಚಿಸುವಂಥ ಅವಕಾಶಗಳಾಗಿದೆ. ಸರ್, ಈಗ ಕೊನೆಯದಾಗಿ ಒಂದು ನಿಮಗೆ ಈ ಬಾರಿ ಒಂದು ಗುರುಮೇ ಸುರೇಶ್ ಶೆಟ್ಟಿ ಅವರು ಬಂದ ಮೇಲೆ ನಿಮಗೇನಾದರೂ ಜಾತಿ ಸಮೀಕರಣದ ವಿಚಾರದಲ್ಲಿ ಬಿಲ್ಲವ ಮತಗಳ ಪ್ರಾಧಾನ್ಯತೆ ಜಾಸ್ತಿ ಸೆಳೆಯೋದು ಅಥವಾ ಬೇರೆ ಏನಾದರೂ ಮತಗಳಿನ ನಿರೀಕ್ಷೆ ಇದೆಯಾ ಸರ್? ಜಾತಿ ಸಮೀಕ್ಷೆ ಒಂದು ಕ್ಷೇತ್ರಕ್ಕೆ ಸೀಮಿತವಾಗಿ ಮಾಡಲಿಕ್ಕೆ ಆಗೋದಿಲ್ಲ. ನಾವು ನಮ್ಮ ಇಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಹಿಂದೆ ಒಂದು ಬಂಟ್ ಸಮಾಜಕ್ಕೆ ಒಂದು ಸೀಟ್ ಕೊಡ್ತಾಯಿತ್ತು ನಮ್ಮ ಪಕ್ಷದಲ್ಲಿ. ಈ ಸಲ 2 ಜನರಿಗೆ ಕೊಡ್ತಾಯಿದ್ವಿ. ಅದೇ ರೀತಿಯಲ್ಲಿ ಇವತ್ತು ಮಂಗಳೂರಲ್ಲಿ 3 ಜನರಿಗೆ ಕೊಡ್ತಾಯಿದ್ವಿ. 3 ಜನರಿಗೆ ಈಗ ರಮನಾಥ್ ರೈಯವರು ಕಂಟೆಸ್ಟ್ ಮಾಡ್ತಾಯಿದ್ದಾರೆ, ಮಿಥುನ್ ರೈಯವರು ಕಂಟೆಸ್ಟ್ ಮಾಡ್ತಾಯಿದ್ದಾರೆ, ಪುತ್ತೂರಲ್ಲಿ ಕೊಡ್ತಾಯಿದ್ವಿ. ಈ ರೀತಿಯಲ್ಲಿ ಒಂದು ಕ್ಷೇತ್ರಕ್ಕೆ ಸೀಮಿತವಾಗಿ ಜಾತಿ ಸಮೀಕ್ಷೆ ಆಗೋದಿಲ್ಲ. ಇವತ್ತು ಆ ರೀತಿಯಲ್ಲಿ ಇವತ್ತು ನಾವು ಎಲ್ಲ ಜನರು ಕಾಂಗ್ರೆಸ್ ಪಕ್ಷ ಅಂತ ಹೇಳಿದರೆ ಎಲ್ಲ ಧರ್ಮ, ಎಲ್ಲ ಜಾತಿ, ಎಲ್ಲ ಭಾಷೆಯವರನ್ನು ಇವತ್ತು ಸಮಾನವಾದಂಥ ಗೌರವವನ್ನು ಕೊಟ್ಕೊಂಡು ಎಲ್ಲರ ಆಶೀರ್ವಾದ ಪಡೆಯುವಂಥ ಪ್ರಯತ್ನ. ಈಗ ನಮಗೆ ಹಿಂದುಳಿದ ವರ್ಗದವರಿಗೆ ದೊಡ್ಡ
ಆಘಾತ ಆಗಿದೆ ಈ ಸರ್ಕಾರದಿಂದ. ನಮ್ಮ ಮೀಸಲಾತಿಗಳನ್ನು ಕಿತ್ಕೊಳ್ತಾ ಇದ್ದಾರೆ. ಈಗ ಮೀಸಲಾತಿಗಳನ್ನು ಕಿತ್ಕೊಂಡು ಇದು ಬಲಿಷ್ಠ ಜಾತಿಗಳಿಗೆ ಕೊಡುವಂಥ ಕಾರ್ಯಕ್ರಮದ ಬಗ್ಗೆ ಚಾಲನೆ ಕೊಟ್ಟಿದ್ದಾರೆ ಈ ಸರ್ಕಾರ. ಹೆಚ್ಚಿನ ವಿಷಯ ಅವೆಲ್ಲವೂ ಕೂಡ ಸಂವಿಧಾನಬದ್ಧವಾದಂಥ ಹಕ್ಕುಗಳು. ಹೆಚ್ಚಿನ ನಮ್ಮ ಸ್ವರ ಇಲ್ಲಿ ಕೇಳುವಂಥ ಶಕ್ತಿ ಇಲ್ಲ ಅಥವಾ ನಮ್ಮ ಹತ್ರ ಸಾಮರ್ಥ್ಯ ಇಲ್ಲ ಅನ್ನೋಂಥ ಉದ್ದೇಶಕ್ಕೋಸ್ಕರ ನಮ್ಮ ಮೀಸಲಾತಿಗಳನ್ನು ನಾವು ಕಳ್ಕೊಳ್ಳಿಕ್ಕೆ ತಯಾರಿಲ್ಲ. ಹಿಂದುಳಿದ ವರ್ಗದವರು ಸರಿಯಾದ ಸಂದರ್ಭಕ್ಕೆ ಅವರು ಸರಿಯಾದ ರೀತಿಯ ತೀರ್ಮಾನ ಕೊಡ್ತಾರೆ. ಅಂದರೆ ಕಳೆದ ಬಾರಿಯ ಅವಧಿಯಲ್ಲಿ ಒಂದಷ್ಟು ಆಗಿರುವಂತಹ ಲೋಪದೋಷಗಳು ಮತ್ತು ಅವರ ಕನಸುಗಳು ಏನು, ಮತ್ತು ಸಮಗ್ರ ಕಾಪು ನಿರ್ಮಾಣಕ್ಕಾಗಿ ವಿನಯ್ ಕುಮಾರ್ ಸೊರಕೆ ಅವರು ಈ ಹಿಂದೆ ಏನು ಪ್ರಯತ್ನಗಳನ್ನು ಮಾಡಿದ್ರು ಹಾಗೆ ಉಳಿದ ಪ್ರಯತ್ನಗಳನ್ನು ಮತ್ತೆ ಮುಂದುವರಿಸಬೇಕು. ಜೊತೆಗೇನೆ ಅದ್ಭುತವಾದಂಥ ಪರಿಕಲ್ಪನೆಯನ್ನು ಹೊಂದಿರೋದ್ರ ಮೂಲಕ ನೀರಿನ ವ್ಯವಸ್ಥೆ ಇರಬಹುದು ಅಥವಾ ರಸ್ತೆ ಇರಬಹುದು, ಕಸ ತ್ಯಾಜ್ಯ ವಿಲೇವಾರಿ ಇರ್ಬೋದು, ಇವೆಲ್ಲದಕ್ಕೂ ಕೂಡ ಕಾಪು ಕ್ಷೇತ್ರದಲ್ಲಿ ಒಂದಷ್ಟು ಕನಸುಗಳನ್ನು ಹೊತ್ತುಕೊಂಡಿದ್ದಾರೆ. ಈಗಾಗಲೇ ಸಾಕಷ್ಟು ಅನುಭವವನ್ನು ಹೊಂದಿರುವಂತಹ ಹಿರಿಯ ರಾಜಕಾರಣಿ ಇದೀಗ ಕಾಪು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ವಿನಯ್ ಕುಮಾರ್ ಸೊರಕೆ ಅವರು ಜಿದ್ದಿಗೆ ಅಖಾಡಕ್ಕೆ ಇಳಿದು ಈ ಬಾರಿ ಒಂದಷ್ಟು ಕನಸುಗಳು ಅವರ ಬಳಿ ಇವೆ, ಅವನನ್ನು ಸಾಗಲಿ ಅನ್ನೋದೇ ನಮ್ಮೆಲ್ಲರ ಹಾರೈಕೆ. ಇದು ಶ್ರೀಯುತ ವಿನಯ್ ಕುಮಾರ್ ಸೊರಕೆ ಅವರ ಜೊತೆಗಿನ ಮಾತುಕತೆ. ಸ್ಪಂದನ ಚುನಾವಣಾ ಕುರುಕ್ಷೇತ್ರ 2023. ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ನಾಗರಾಜ್ ಬರ್ಕಾಡಿ, ಸ್ಪಂದನ ಟಿವಿ, ಉಡುಪಿ.